ಕೇರಳದ ಜನಪ್ರಿಯ ಹಾಗೂ ಪ್ರಸಿದ್ಧ ಆನೆ ಎರಟುಪೆಟ್ಟ ಅಯ್ಯಪ್ಪನ್ ನಿಧನವಾಗಿದೆ. ಅದಕ್ಕೆ 55 ವರ್ಷ ವಯಸ್ಸಾಗಿತ್ತು. ಈ ಸುದ್ದಿ ಕೇಳಿ ಆನೆಯ ಅಪಾರ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ. ಕಳೆದ 4 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಆನೆ ಚಿಕಿತ್ಸೆ ಪಡೆಯುತ್ತಿದ್ದರೂ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳಲಿಲ್ಲ. ಕೆಲ ದಿನಗಳ ಹಿಂದೆ 3 ಬಾರಿ ಕುಸಿದು ಬಿದ್ದಿದ್ದು ಬಳಿಕ ಎದ್ದು ನಿಲ್ಲಲಾಗದ ಪರಿಸ್ಥಿತಿಯಲ್ಲಿತ್ತು. ಅಯ್ಯಪ್ಪನ್ ಕೊಟ್ಟಾಯಂ ಜಿಲ್ಲೆಯ ಎರಟುಪೆಟ್ಟ ಬಳಿಯ ತೀಕೋಯಿ ಪ್ರದೇಶದ ಪರವನ್ ಪರಂಪಿಲ್ ಮನೆತನದ ಮಾಲೀಕತ್ವದ ಆನೆಯಾಗಿತ್ತು. ಈ ಆನೆ ನೂರಾರು ದೇವಸ್ಥಾನದ ಉತ್ಸವಗಳಲ್ಲಿ ಭಾಗವಹಿಸಿದ್ದ ಅಪಾರ ಇತಿಹಾಸ ಹೊಂದಿದ್ದು, ಭವ್ಯ ಶರೀರ, ಶಿಸ್ತುಪೂರ್ಣ ವರ್ತನೆ ಹಾಗೂ ಆಕರ್ಷಕ ಸನ್ನಿವೇಶಗಳಿಂದ ಸಾವಿರಾರು ಜನರ ಮನಸ್ಸನ್ನು ಗೆದ್ದಿತ್ತು. 1977ರ ಡಿಸೆಂಬರ್ 14ರಂದು ಕೊಡನಾಡಿನಲ್ಲಿ ಅರಣ್ಯ ಇಲಾಖೆಯ ಕೇಂದ್ರೀಯ ಶಿಬಿರದಿಂದ ಮರಿ ಹರಾಜಿನಲ್ಲಿ ಖರೀದಿಸಲಾಗಿತ್ತು. ಅಂದಿನಿಂದ ವೆಳ್ಳು ಕುನ್ನೆಲ್ ಪರವನ್ ಪರಂಪಿಲ್ ಮನೆತನದಲ್ಲಿ ಸಾಕಲ್ಪಟ್ಟ ಆನೆಗೆ ಅಯ್ಯಪ್ಪನ್ ಗಜರಾಜನ್, ಗಜೋತ್ತಮನ್, ಗಜರತ್ನಂ, ಕಲಾಭ ಕೇಸರಿ, ಟ್ರಾವಂಕೂರ್ ಗಜಶ್ರೇಷ್ಠನ್, ಐರಾವತ ಸಮನ್ ಎಂಬ ಗೌರವದ ಬಿರುದುಗಳನ್ನು ಪಡೆದಿತ್ತು. ಅಯ್ಯಪ್ಪನ್ ಕೇವಲ ಒಂದು ಆನೆಯಷ್ಟೇ ಅಲ್ಲ, ಅದು ಕೇರಳದ ಸಂಸ್ಕೃತಿ, ಭಕ್ತಿ, ಶ್ರದ್ಧೆ ಮತ್ತು ಉತ್ಸವಗಳ ಅವಿಭಾಜ್ಯ ಭಾಗವಾಗಿತ್ತು. ಅನೇಕ ಉತ್ಸವಗಳಲ್ಲಿ ಮೆರವಣಿಗೆಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಆನೆ ವಿವಿಧ ದೇವಾಲಯಗಳಲ್ಲಿ ಭಕ್ತರ ಪ್ರೀತಿಗೆ ಪಾತ್ರವಾಗಿತ್ತು.